ನೋಡ್ರಿ ಈ ಡೋಕ್ಳ ಎಷ್ಟು ಸ್ಪಾಂಜಿ ಜ್ಯೂಸಿ ಹೂವಿನಂಗೆ ಹಗುರ ಐತ್ರಿ. ನೀವು ಕೂಡ ಈ ಡೋಕ್ಳ ಮಾಡಬೇಕಾ? ಹಾಗಾದ್ರೆ ಬರ್ರಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗುಜರಾತ್ ಫೇಮಸ್ ಡಿಶ್ ಆಗಿರುವಂಥ ಡೋಕ್ಳ ಮಾಡಕತ್ತೀನಿ. ಸಿಹಿ, ಖಾರ, ಹುಳಿ ಈ 3 ಫ್ಲೇವರ್ ಇರೋದ್ರಿಂದ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಹಂಗೆ ಇದನ್ನು ಮಾಡೋದು ಕೂಡ ಅಷ್ಟು ಈಸಿ ಐತ್ರಿ. ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡ್ಲೆ ಹಿಟ್ಟು ತೊಗೊಂಡೇನಿ ರೀ. 1 ಕಪ್ಪಷ್ಟು ನಾನಿಲ್ಲಿ ಕಡ್ಲೆ ಹಿಟ್ಟು ತೊಗೊಂಡೇನಿ. ಇದನ್ನು ಸ್ವಲ್ಪ ಮೊದಲಿಗೆ ಚಾನ್ಸಿ ಇಟ್ಕೊಂಡೇನಿ ನಾನು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಇನ್ನು ಇದಕ್ಕೆ ನಾನು ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಆಮೇಲೆ ಇನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳಕತ್ತೀನಿ ರೀ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಹಾಕೋರಿ. ನೋಡಿರಿ, ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಮಾತ್ರ ತೊಗೊಂಡಿನಿ. ಇನ್ನು ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ ರೀ. 1 ಸ್ಪೂನಷ್ಟು ತೊಗೊಂಡಿನಿ ನಿಂಬೆಹಣ್ಣಿನ ರಸ. ಇದಕ್ಕೆ ಹಾಕ್ಕೊಳಕತ್ತೀನಿ. ಇನ್ನು ಎಲ್ಲ ಸೇರಿ ಒಂದು ಸಾರಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಎಲ್ಲ ಸೇರಿ ನಾನು ಒಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರಿ, ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇನ್ನು ಇದಕ್ಕೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರು ನೋಡಿಕೊಂಡು ಹಾಕೋರಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ನೋಡಿರಿ, ಇವಾಗ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಇನ್ನು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ. ನೋಡಿರಿ, ಇವಾಗ ಈ ಪ್ಯಾಟರ್ನ ಈ ಥರ ಆಗಬೇಕ್ರಿ. ಭಾಳ ತೆಳ್ಳಗೂ ಆಗಬಾರ್ದ್ರಿ, ಭಾಳ ಗಟ್ಟಿನೂ ಆಗಬಾರ್ದ್ರಿ. ಈ ಥರ ಆಗಬೇಕ್ರಿ. ನೋಡಿರಿ, ಇವಾಗ ಇದು ರೆಡಿ ಆಗೈತಿ. ಇದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ಬೇಕ್ರಿ. ನೋಡಿರಿ, ಸ್ಪೂನ್ಲೆ ಎತ್ತಿದಾಗ ಈ ರೀತಿಯಾಗಿ ಬಿಡಬೇಕ್ರಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ್ರಿ. ನೋಡಿರಿ, ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟೇನಿ. ಇನ್ನು ಈ ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡೇನಿ. ಕುಕ್ಕರ್ನಾಗ ಈ ಥರ ಸ್ಟ್ಯಾಂಡ್ ಇಡಬೇಕ್ರಿ. ನೋಡಿರಿ, ನಾನು ಈ ಥರ ಸ್ಟ್ಯಾಂಡ್ ಇಟ್ಕೊಳಕತ್ತೀನಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ನೋಡಿರಿ, ನಾನು ಇವಾಗ ಇದಕ್ಕೆ ನೀರು ಹಾಕ್ಕೊಂಡೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದು ರೆಡಿ ಆಗೈತ್ರಿ. ಇನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಇನ್ನೂ ಪುಡಿ ಹಾಕ್ಕೊಳಕತ್ತೀನಿ. ಇನ್ನೂ ಹಾಕ್ಕೊಂಡು ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ನಾನು ಇವಾಗ ಇನ್ನೂ ಹಾಕ್ಕೊಂಡು ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರಿ, ಇವಾಗ ಪ್ಯಾಟರ್ನ್ ಯಾವ ರೀತಿ ಆಗೈತಿ ಅಂತ. ನಾನಿಲ್ಲಿ ಒಂದು ಟಿಫಿನ್ ಬಾಕ್ಸ್ ತೊಗೊಂಡೇನಿ ರೀ. ಟಿಫಿನ್ ಡಬ್ಬಿ ತೊಗೊಂಡೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಇಟ್ಟೇನಿ. ಅದಕ್ಕೆ ನಾನಿವಾಗ ಆ ಪ್ಯಾಟರ್ನ ನಾವು ಇವಾಗ ಏನು ರೆಡಿ ಮಾಡಿದವ್ರಲ್ಲ ರೀ, ಆ ಪ್ಯಾಟರ್ನ್ ಇದಕ್ಕೆ ಹಾಕ್ಕೊಳಕತ್ತೀನಿ. ನೋಡಿರಿ ಯಾವ ಥರ ಆಗೈತಿ ಅಂತ. ನೀವು ಬೇಕಾದ್ರೆ ಕೇಕ್ ಟಿನ್ ಅದು ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ರೀ. ಎಲ್ಲ ಪ್ಯಾಟರ್ನ್ ಇದಕ್ಕೆ ಹಾಕೊಂಡ್ಮೇಲೆ ಸ್ವಲ್ಪ ಟ್ಯಾಪ್ ಮಾಡ್ಬೇಕ್ರಿ. 1-2 ಸರಿ ಟ್ಯಾಪ್ ಮಾಡಿರಿ. ಏರ್ ಬಬಲ್ಸ್ ಅದು ಏನಾದರೂ ಇದ್ದು ಅಂದರೆ ಎಲ್ಲ ಹೋಗ್ತೈತಿ. 1-2 ಸರಿ ಟ್ಯಾಪ್ ಮಾಡ್ಕೋಬೇಕ್ರಿ. ಇನ್ನು ಇದನ್ನು ನಾನು ಕುಕ್ಕರ್ ಒಳಗೆ ಇಟ್ಕೊಂಡೇನಿ. ಇದಕ್ಕೆ ವಿಸಿಲ್ ಅದು ಏನು ಹಾಕಬಾರ್ದ್ರಿ, ಹಂಗೆ ಲಿಂಟ್ ಕ್ಲೋಸ್ ಮಾಡಬೇಕು. ಇನ್ನು ಈ ಕಡೆ ನಾವು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಬ್ರಿ. ಇಲ್ಲಿ ನಾನು ಒಂದು ಬಾಳ್ಗೆ ಇಟ್ಕೊಂಡೇನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೇನಿ. ಇದು ಬಿಸಿ ಆದಮೇಲೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ ರೀ.
ನೋಡಿರಿ ನಾನು ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ. ಆಮೇಲೆ ಇನ್ನು ಇದಕ್ಕೆ ನಾನು ಚಿಕ್ಕದಾಗಿ ಹೆಂಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. 1-2 ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಸ್ವಲ್ಪ ಆಯಿಲ್ ಒಳಗೆ ಫ್ರೈ ಆಗ್ಬೇಕು ರೀ. ಆಮೇಲೆ ಏನು ಇದಕ್ಕೆ ನಾನು ಕರಿಬೇವು ಎಲ್ಲಿ ಹಾಕ್ಕೊಂಡೀನಿ. ಇವಾಗ ನೋಡಿರಿ ಇದೆಲ್ಲ ಫ್ರೈ ಆಗೈತಿ. ಇನ್ನಿದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಸಾಲ್ಟ್ ಹಾಕೋರಿ, ನಿಮಗೆ ಬೇಕಾದ್ರೆ ನೋಡಿ ಹಾಕೋರಿ. ಆಮೇಲೆ ಇನ್ನಿದಕ್ಕೆ ನಾನು 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ನೋಡಿರಿ ನಾನಿವಾಗ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಂಡೇನಿ ರೀ. ಇದು ಸಕ್ಕರೆ ಎಲ್ಲ ಸ್ವಲ್ಪ ನೀರೊಳಗೆ ಕರಗಬೇಕ್ರಿ. ನೋಡಿರಿ ಇವಾಗ ಸಕ್ಕರೆ ಎಲ್ಲ ನೀರೊಳಗೆ ಕರಗಬೇಕು. ನೋಡಿರಿ ಇವಾಗ ಕರಗಿತ್ತೆಲ್ಲ ಕುದಿ ಬರಾಕತ್ತಿ. ಇವಾಗಿದ ರೆಡಿ ಆಯಿತು. ಇಲ್ಲಿ ನೋಡಿರಿ ಈ ಕಡೆ ಇದು ರೆಡಿ ಆಗೈತಿ. ನೋಡಿರಿ ಇವಾಗ ಇದನ್ನು ಆಗೋದೆಲ್ಲೋ ಅಂತ ನೋಡ್ಬೇಕಾದ್ರೆ ಈಗ ಒಂದು ಚಾಕುದಲ್ಲೇ ಚುಚ್ಚಿ ನೋಡಿರಿ, ಅದೇನು ಹತ್ತಲಿಲ್ಲ ಅಂದ್ರೆ ಅದು ರೆಡಿ ಆಗೈತಿ ಅಂತ. ಇನ್ನು ಇವಾಗ ಅದನ್ನು ಆಫ್ ಮಾಡಿಬಿಟ್ಟೇನಿ. ನೋಡಿರಿ ಕೈಗೂ ಕೂಡ ಏನು ಹತ್ಕೊಳಕತ್ತಿಲ್ಲ. ನೋಡಿರಿ ಇವಾಗ ನಮ್ಮ ಡೋಕ್ಳ ರೆಡಿ ಆಗೈತಿ. ಇನ್ನೇ ದಿನ ನಾವು ಕಟ್ ಮಾಡ್ಕೊಳ್ಳೋಣ್ರಿ. ನೋಡಿರಿ ಹೆಂಗೆ ಕನ್ಸಕತ್ತೈತಿ ಅಂತ, ಮಸ್ತ್ ಕಾಣಕತ್ತೈತಲ್ಲ. ಹಿಂಗೆ ನೋಡಿರಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಕಟ್ ಮಾಡ್ಕೊರಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಳಕತ್ತೀನಿ. ನಿಮಗೆ ಯಾವ ರೀತಿ ಬೇಕು ನೀವು ಹಂಗೆ ಕಟ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ನಾವು ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ದಿರಲ್ಲ ರೀ, ಆ ಒಗ್ಗರ್ಣಿನ ಇದ್ರ ಮೇಲೆ ಹಾಕ್ಕೊಳಕತ್ತೀನಿ. ಇದನ್ನು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಇದಕ್ಕಿನ್ನ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ ಇವಾಗ ನಮ್ಮ ಗುಜರಾತಿ ಸ್ಪೆಷಲ್ ಡೋಕ್ಳ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದ್ಸರಿ ಈ ರೆಸಿಪಿನ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಯ್ತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಫ್ರೆಂಡ್ಸ್.